ಹಚ್ಚ ಹಸುರಿನಿಂದ ಕಂಗೊಳಿಸುವ ಸರ್ಕಾರಿ ಶಾಲೆ, ಬಣ್ಣದ ರಂಗೇರಿದ ಗೋಡೆಗಳು. ಶತಮಾನಗಳ ಹಿಂದಿನ ಸರ್ಕಾರಿ ಶಾಲೆಗೆ ಹೊಸ ಲುಕ್. ಹಳೆ ವಿದ್ಯಾರ್ಥಿಗಳ ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಕುಟುಂಬದಿಂದ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಹರಸಾಹಸ. ಸಂಘ ಸಂಸ್ಥೆಗಳ ಪ್ರಯತ್ನದಿಂದ ಮುಚ್ಚುವ ಭೀತಿಯಲ್ಲಿದ್ದ ಶಾಲೆ ಮತ್ತೆ ಕಂಗೊಳಿಸುತ್ತಿದೆ. ಹಾಗಾದರೆ ಆ ಸರ್ಕಾರಿ ಶಾಲೆ ಯಾವುದು? ಇಲ್ಲಿದೆ ವಿಶೇಷ ವರದಿ. ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದೆ ಸರ್ಕಾರಿ ಶಾಲೆ. ಶತಮಾನಗಳ ಶಾಲೆಗೆ ಹಳೆ ವಿದ್ಯಾರ್ಥಿಗಳಿಂದಲೇ ಹೊಸ ಕಾಯಕಲ್ಪ. ಮುಚ್ಚುವ ಭೀತಿಯಲ್ಲಿದ್ದ ಶಾಲೆಗೆ ಸಂಘ ಸಂಸ್ಥೆ ಹಾಗೂ ಕಾರ್ಪೊರೇಟರ್ ನೆರವು. ಹೌದು, ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವವರೇ ಹೆಚ್ಚು. ಖಾಸಗಿ ಶಾಲೆಗಳ ಆಕರ್ಷಣೆಗೆ ಒಳಗಾಗಿ ಕೂಲಿ ಮಾಡುವವರು ಸಹಿತ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸುವಂತಹ ವಾತಾವರಣದ ಮಧ್ಯೆ ಮಂಗಳೂರಿನ ವಾಮಂಚೂರು ತಿರುವೇಲ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಶಾಲೆ ಎಲ್ಲರ ಗಮನ ಸೆಳೆದಿದೆ. ಹಸಿರ ತಳಿರು ತೋರಣವು ಸ್ವಾಗತ ಬಯಸಿದ್ರೆ, ಬಣ್ಣದಿಂದ ರಂಗೇರಿದ ಗೋಡೆಗಳು ಕೈಬೀಸಿ ಕರೆಯುತ್ತಿದೆ ವಿದ್ಯಾರ್ಥಿಗಳನ್ನ. ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಎಂಬಂತೆ ರಂಗೇರಿದ ಈ ಶಾಲೆಯು ಒಂದು ಸಮಯದಲ್ಲಿ ಮುಚ್ಚುವ ಭೀತಿಯನ್ನ ಎದುರಿಸಿತ್ತು. ಇದು ಮಂಗಳೂರಿನ ಹೊರವಲಯದ ವಾಮಂಚೂರು ತಿರುವೇಲ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಶಾಲೆಯು ಶತಮಾನಗಳ ಹಿಂದಿನ ಸರ್ಕಾರಿ ಶಾಲೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಜೀವನದ ಯಶಸ್ವಿ ಮೈಲಿಗಲ್ಲಾಗಿ ನಿಂತಿತು ಸರ್ಕಾರಿ ಶಾಲೆ. ಶತಮಾನಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ಈ ವಿದ್ಯಾದೇಗುಲಕ್ಕೆ ಕಳೆದ 6 ವರ್ಷಗಳಿಂದ ಯಾವುದೇ ವಿದ್ಯಾರ್ಥಿಗಳು ಬರುತ್ತಿರಲಿಲ್ಲ. ಕೇವಲ 80 ವಿದ್ಯಾರ್ಥಿಗಳು ಇದ್ದು ಮುಚ್ಚುವ ಭೀತಿಯನ್ನ ಎದುರಿಸಿತ್ತು. ಈ ಪ್ರದೇಶದಲ್ಲಿ ಒಟ್ಟು 5ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳು ಇದ್ದು ಹೆಚ್ಚಾಗಿ ಖಾಸಗಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ಹೋಗುತ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಯು ಮುಚ್ಚುವ ಭೀತಿಯನ್ನ ಎದುರಿಸಿತ್ತು. ಆದರೆ ಸ್ಥಳೀಯ ಕಾರ್ಪೊರೇಟರ್ ತನ್ನೂರಿನ ಶಾಲೆ ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಎಂದು ನಿರ್ಧರಿಸಿ ಹಲವು ಸೌಲಭ್ಯಗಳನ್ನು ಸಂಘ ಸಂಸ್ಥೆಗಳ ಜೊತೆ ಕೈಜೋಡಿಸಿ ಒದಗಿಸಿದ್ದಾರೆ. ಖಾಸಗಿ ಶಾಲೆಯಂತೆ ಇಲ್ಲಿಗೂ ಸ್ಕೂಲ್ ಬಸ್ ಮಾತ್ರವಲ್ಲದೆ ಹಳೆ ವಿದ್ಯಾರ್ಥಿ ಮತ್ತು ಇತರ ಸಂಘ ಸಂಸ್ಥೆಗಳ ಮೂಲಕ ಖಾಸಗಿ ಶಾಲೆಗೂ ಮೀರಿದ ಯೋಜನೆಗಳನ್ನು ರೂಪಿಸಿ ವಿದ್ಯಾರ್ಥಿಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಥಳೀಯ ಕಾರ್ಪೊರೇಟರ್ ಹೇಮಲತಾ ರಘುಸಾಲ್ಯನ್ ಹಾಗೂ ಅವರ ಪತಿ ರಘುಸಾಲ್ಯನ್ ಅವರು ಶಾಲೆಗೆ ಬಸ್ ಒದಗಿಸಿದ್ರೆ, ಹಳೆ ವಿದ್ಯಾರ್ಥಿ ಮನೆ ಮನೆಗೆ ತೆರಳಿ ನಮ್ಮ ಶಾಲೆಗೆ ಮಕ್ಕಳನ್ನ ಕಳುಹಿಸುವಂತೆ ಅಂಗಲಾಚಿ ಸರ್ಕಾರಿ ಶಾಲೆ ಉಳಿಸಲು ಹೋರಾಟ ಮಾಡುತ್ತಿದ್ದಾರೆ. ಈ ಶಾಲೆಯನ್ನು ನಾವು ಉಳಿಸುವ ಪ್ರಯತ್ನದಲ್ಲಿ ಇರುವಾಗ ಒಂದು ವರ್ಷದಲ್ಲಿ ನಮಗೆ ಶಾಲೆಗೆ ಒಂದು ನಮ್ಮ ಸ್ವ ಇಚ್ಛೆಯಿಂದ ನಮಗೆ ಅಂದರೆ ಭಗವಂತನ ಕೃಪೆ ಅಂತಲೇ ಹೇಳ್ಬೋದು, ನಮ್ಮ ಶಾಲೆಗೆ ಒಂದು ಸಣ್ಣ ಓಮ್ನಿ ಕಾರನ್ನು ನಾವು ತಂದು ಶಾಲೆಗೆ ಒಂದು ಕೊಡುಗೆಯಾಗಿ ನೀಡಿದ್ದೇವೆ. ಆ ಟೈಮಲ್ಲಿ ಆ ವರ್ಷದಲ್ಲಿ ತುಂಬ ಜನ ಮಕ್ಕಳ ಸೇರ್ಪಡೆ ಆಗ್ತಾ ಬಂತು. ಅಂದರೆ ನಮ್ಮ ಸುತ್ತಮುತ್ತಲೆಲ್ಲ ಬಡ ಜನರು ತುಂಬ ಮಕ್ಕಳೆಲ್ಲ ಇದ್ದರು. ಅವರು ಸರ್ಕಾರಿ ಶಾಲೆಗೆ ಬರಲಿಕ್ಕೆ ಅಂದರೆ ಸ್ವಲ್ಪ ಅಂಜುತ್ತಾ ಇದ್ರು. ಈಗ ಬೇರೆ ಉತ್ತರ ಕನ್ನಡ ಪ್ರದೇಶದಿಂದ ಕೆಲಸಕ್ಕಾಗಿ ಬಂದವರ ಮಕ್ಕಳು ಮಾತ್ರ ಇಲ್ಲಿ ಶಾಲೆಗೆ ಹೆಚ್ಚಾಗಿ ಇರ್ತಾ ಇದ್ರು. ಆದರೆ ನಮಗೆ ಈ ಶಾಲೆಗೆ ಬರುವಾಗ ನಮ್ಮ ಮಕ್ಕಳು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಬೇರೆ ಬೇರೆ ಶಾಲೆ ಪ್ರೈವೇಟ್ ಶಾಲೆಗಳಿಗೆಲ್ಲ ಹೋಗ್ತಾರಲ್ಲ, ನಮ್ಮ ಸರ್ಕಾರಿ ಶಾಲೆ ಈಗ ಆಗ್ತಾ ಇಲ್ಲ ಬರ್ತಾ ಇಲ್ಲ ಅಲ್ಲ ಅಂತೇಳಿ ಒಂಥರ ಬೇಜಾರದ ಸಂಗತಿ. ಆ ಟೈಮಲ್ಲಿ ನಾವೆಂತ ಮಾಡಿದ್ವು, ಒಂದು ಸರ್ಕಾರಕ್ಕೆ ನಾವು ಮನವಿ ಕೊಟ್ಟು ನಮ್ಮ ಸರ್ನ ಮೂಲಕ, ನಮ್ಮ ಗೋಪಾಲ್ ಸರ್ನ ಮೂಲಕ ನಮ್ಮ ಶಾಲೆಯಲ್ಲಿ ಕೂಡ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ತೆರೆದರೆ ಹೇಗೆ, ಎಲ್ಲ ಮಕ್ಕಳು ಇಲ್ಲಿಗೆ ಬರ್ಬೋದಲ್ಲ, ಅದಕ್ಕೆ ಬೇಕಾದಂತಹ ಯಾವುದೇ ಪ್ರೈವೇಟ್ ಶಾಲೆ ಖಾಸಗಿ ಶಾಲೆಗಳನ್ನು ಮೀರಿಸುವಂತಹ ಸಿಸ್ಟಮ್ ಇಲ್ಲಿ ಮಾಡಬೇಕು ಅಂತೇಳಿ ಒಂದು ನಮ್ಮ ಕನಸಾಗಿತ್ತು. ಕಳೆದ ಒಂದು 7-8 ವರ್ಷದ ಹಿಂದೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಅಂತ ಹೇಳಿದರೆ 80 ತನಕ ಬಂದು ಮುಟ್ಟಿತ್ತು. ಆ ಸಮಯದಲ್ಲಿ ನಮ್ಮ ಗೋಪಾಲ್ ಸರ್ ನಮ್ಮನ್ನೆಲ್ಲ ಕರೆದು ನಮ್ಮ ಶಾಲೆ ಮುಚ್ಚುವ ಸ್ಥಿತಿಯಲ್ಲಿದೆ, ನೀವೀಗ ನಿಮ್ಮ ಮಿಸ್ಸಸ್ ಕಾರ್ಪೊರೇಟರ್ ಆಗಿದ್ದಾರೆ, ಮತ್ತು ನೀವೆಲ್ಲ ಊರಿನವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಶಾಲೆಗೆ ಒಂದು ಏನಾದರೂ ವ್ಯವಸ್ಥೆ ಮಾಡಿ ಅಂತ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಕಾರ್ಪೊರೇಟ್ ಆಗೋದಕ್ಕೆ ಮುಂಚೆ ಕೂಡ ಈ ಶಾಲೆಯಲ್ಲಿ ನಾವು ದುಡಿದವರೇ, ನಾವು ಹಳೆ ವಿದ್ಯಾರ್ಥಿಗಳಾಗಿದ್ದೇವೆ. ಈ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವಾಗಲಿ, ನಮ್ಮ ಜಯಶಂಕರ್ ಮಿತ್ರ ಮಂಡಳಿಯ ಒಂದು ಟೀಮ್ ಇತ್ತು, ಅವರು ಆಗಲಿ ಗೆಳೆಯರ ಬಳಗ
ಮತ್ತು ಇಲ್ಲಿ ಸುತ್ತಮುತ್ತಲಿನ ಜನ ಎಲ್ಲ ಜಾತಿ ಭೇದ ಮರೆತು ಈ ಶಾಲೆಯಲ್ಲಿ ತುಂಬ ಶ್ರಮದಾನ ಪಟ್ಟವರೆಲ್ಲ ಶ್ರಮದಾನ ಮಾಡಿದವರಿದ್ದಾರೆ. ಹಾಗೆ ಮಾಸ್ಟರ್ ಹೀಗೆ ಕೂತ್ಕೊಂಡು ಮಾತಾಡುವಾಗ ಈ ಶಾಲೆ ಉಳಿಸಬೇಕಾದ್ರೆ ಏನು ಮುಖ್ಯವಾಗಿ ಇಲ್ಲಿ ಇದು ಮುಚ್ಚಲಿಕ್ಕೆ ಕಾರಣ ಕೂಡ ಏನಂತ ಹೇಳಿದರೆ ಸುತ್ತಮುತ್ತಲು ಎಲ್ಲ ನಮಗೆ ಕಾಂಪಿಟೇಷನ್ ಕೊಡುವ ಒಂದು 5 ಶಾಲೆಗಳಿವೆ. ಈ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಹಾಗೂ ಒಳ್ಳೆ ಶಾಲೆ ಮಧ್ಯೆ ನಮ್ಮ ಸರ್ಕಾರಿ ಶಾಲೆಯನ್ನೊಂದು ಮೇಲೆ ತರಬೇಕಾದ್ರೆ ಅದು ಚಿಕ್ಕ ಕೆಲಸ ಅಲ್ಲ. ಹಾಗೆ ನಾವು ಕೂತ್ಕೊಂಡು ಯೋಜನೆ ಮಾಡುವಾಗ ಅವರಲ್ಲೆಲ್ಲ ಬಸ್ಸಿನ ವ್ಯವಸ್ಥೆ ಇದೆ, ಕೆಲವರ ಹತ್ರ ಕೇಳುವಾಗ ಹೇಳ್ತಾರೆ ಬಸ್ಸಿನ ವ್ಯವಸ್ಥೆ ಇದೆ, ಅಲ್ಲಿ ಆಗಿದೆ. ಹಾಗೆ ನಾವು ಒಂದು ಚಿಕ್ಕ ಯೋಜನೆಗೆ ಕೈ ಹಾಕಿದ್ದು. ಸ್ಟಾರ್ಟಿಂಗಲ್ಲಿ ಒಂದು ಮಾರುತಿ ಓಮ್ನಿ ತಗೊಂಡು ಮಕ್ಕಳನ್ನು ಮನೆಗೆ ಹೋಗಿ ಬೇಡ್ತಾ ಇದ್ದೆವು, ನಮ್ಮ ಶಾಲೆಗೆ ಹಾಕಿ, ನಮ್ಮ ಶಾಲೆಗೆ ಬರಲಿ. ಕಳೆದ 6 ವರ್ಷಗಳ ಹಿಂದೆ ಕೇವಲ 80ರಷ್ಟು ಇದ್ದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಇಂದು ಬರೋಬ್ಬರಿ 300 ಸಂಖ್ಯೆಯನ್ನ ಮೀರಿ ಗಮನ ಸೆಳೆದಿದೆ. ಶಾಲಾ ಆವರಣದಲ್ಲಿ ಹಸಿರನ್ನ ಬೆಳೆಸಿದ್ದು ಹಲವು ಬಗೆಯ ಹೂವು, ತರಕಾರಿ ಗಿಡಗಳು ನಳನಳಿಸುತ್ತಿದೆ. ಅರಳಿ ನಿಂತ ಹೂ ಗಿಡಗಳು ಕಣ್ಮನ ಸೆಳೆದರೆ, ತರಕಾರಿ ಗಿಡಗಳು ಮಕ್ಕಳಿಗೆ ಬಿಸಿಯೂಟಕ್ಕೆ ಉಪಯೋಗವಾಗುವುದರ ಜೊತೆಗೆ ಮಕ್ಕಳಿಗೆ ಕೃಷಿ ಪಾಠವನ್ನ ಹೇಳಿಕೊಡುತ್ತಿದೆ. ಸುಂದರವಾಗಿ ಸ್ವಚ್ಛಂದವಾಗಿರುವ ಶಾಲಾ ಆವರಣವು ವಿದ್ಯಾರ್ಥಿನಿಗೆ ಪೂರಕವಾದ ವಾತಾವರಣವನ್ನ ನಿರ್ಮಿಸಿಕೊಟ್ಟಿದೆ. ಸದ್ಯ ಶಾಲೆಯು ಖಾಸಗಿ ಶಾಲೆಯಂತೆ ಕಂಗೊಳಿಸುತ್ತಿದ್ದು, ಬಡ ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲೆಯಲ್ಲಿ ಸಿಗುವಂತಹ ಶಿಕ್ಷಣ ಸೌಲಭ್ಯವನ್ನ ಈ ಸರ್ಕಾರಿ ಶಾಲೆಯು ಒದಗಿಸುತ್ತಿದೆ. ಶಾಲೆಯಲ್ಲಿ ಈಗಾಗಲೇ LKG, UKG ಆರಂಭಿಸಿದ್ದು, ಇದೀಗ ಶಾಸಕ ಭರತ್ ಶೆಟ್ಟಿಯವರ ಮನವಿಗೆ 1-2ನೇ ತರಗತಿಗೆ ಆಂಗ್ಲ ಮಾಧ್ಯಮ ಮಾನ್ಯತೆ ನೀಡಿದೆ. ಜಿಲ್ಲೆಯಲ್ಲಿ 2ನೇ ಆಂಗ್ಲ ಮಾಧ್ಯಮ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆ ಇದಾಗಿದೆ. ಶಾಲೆಯನ್ನು ಉಳಿಸಲು ಸ್ಥಳೀಯರ ಸಾಹಸ ಮೆರೆದರೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಭಿವೃದ್ಧಿಗಾಗಿ ಶಾಲೆಯ ಶತಮಾನದ ಕಟ್ಟಡ ನೆಲಸಮವಾಗುವ ಭೀತಿ ಎದುರಾಗಿದೆ ಎನ್ನುತ್ತಾರೆ ಶಾಲಾ ಮುಖ್ಯೋಪಾಧ್ಯಾಯರು. ಇನ್ನು ನಮ್ಮಲ್ಲಿ ಸುಸಜ್ಜಿತವಾದ ಗಾರ್ಡನ್ ನಿರ್ಮಿಸಿಕೊಟ್ಟಿದ್ದಾರೆ. 2 ಲಕ್ಷದ್ದು ಅವರು ರೋಟರಿ ಮೆಟ್ರೋದವರು. ಹಾಗೆ ಇನ್ನೊಂದು 1 ಲಕ್ಷದ್ದು ಹುಡುಗಿಯರ ಸುಸಜ್ಜಿತವಾದ ಒಂದು ಸ್ಪೆಷಲ್ ಟಾಯ್ಲೆಟನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ನಮಗೆ ತುಂಬ ಸಪೋರ್ಟು ಸಿಗ್ತಾ ಉಂಟು. ಇನ್ನು ಶಾಸಕರು ಕೂಡ ಭರತ್ ಶೆಟ್ಟರು ನಮಗೆ ಈ ಕಲಿಕಾ ವಿದ್ಯಾಮಿತ್ರ ಅನ್ನುವಂಥ ಸಾಧನ ಕೊಟ್ಟಿದ್ದಾರೆ. ಸಾಧಾರಣ 1,60,000 ಮಕ್ಕಳಿಗೆ ಕಂಪ್ಯೂಟರ್ ಮೂಲಕವೇ ತಲುಪಿಸುವಂಥ ವ್ಯವಸ್ಥೆ. ಹಾಗೆ ಎಲ್ಲ ಉತ್ತಮವಾಗಿ ಸಾಗ್ತಾ ಉಂಟು. ಇದೀಗ ಮಕ್ಕಳ ಸಂಖ್ಯೆ 250 ಕ್ರಾಸ್ ಆಗಿದೆ. ಕಳೆದ ವರ್ಷದಿಂದ 1 ಮತ್ತು 2 ಅಂದರೆ ಕಳೆದ ವರ್ಷ ಆರಂಭ ಆಗಲಿಲ್ಲ, ಈ ವರ್ಷ ಶಾಲೆ ಆರಂಭ ಆಗ್ತದೆ. 1 ಮತ್ತು 2ಕ್ಕೆ ಆಂಗ್ಲ ಮಾಧ್ಯಮ ವಿಭಾಗ ಸರಕಾರ ಅನುಮತಿ ಕೊಟ್ಟಿದೆ. ಇದಕ್ಕೆ ತುಂಬ ಹೋರಾಡಿದವರು ಶಾಸಕರಾದ ಸನ್ಮಾನ್ಯ ಭರತ್ ವೈ ಶೆಟ್ಟರು, ಮತ್ತು ಅದಕ್ಕೆ ತುಂಬ ಫೋರ್ಸ್ ಕೊಟ್ಟವರು ರಘು ಸಾಲ್ಯನವರು. ಹಾಗೆ ರಘು ಸಾಲ್ಯನ ನೇತೃತ್ವದಲ್ಲಿ ತುಂಬ ಕೆಲಸ ಆಗ್ತಾ ಉಂಟು. ಈಗ ಅದು ಲಯನ್ಸಿನ ಆಗುವಂಥದ್ದು ಕೂಡ ಅವರ ಒಂದು ಪ್ರೆಷರ್ನಲ್ಲೇ. ಇಲ್ಲಿ ಶಾಲೆಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕಲಿಸುತ್ತಾರೆ ಶಿಕ್ಷಕರು ಮತ್ತು ಸರ್. ನಮಗೆ ಟಿ ವಿಯಲ್ಲಿ ಚಂದನ ವಾಹಿನಿಯಲ್ಲಿ ಬರುವುದು ಕೆಲವೆಲ್ಲ ಅರ್ಥ ಆಗುವುದಿಲ್ಲ. ಅದು ಶಾಲೆಯಲ್ಲಿ ಬಂದು ಓದುವುದು ಎಲ್ಲರಿಗೆ ಖುಷಿ ಆಗ್ತದೆ. ಫ್ರೆಂಡ್ಸ್ ಜೊತೆ ಇರುವುದು ಮತ್ತು ಶಾಲೆಯಲ್ಲಿ ಶಿಕ್ಷಕಿಯರು ಎಲ್ಲರೂ ಒಳ್ಳೆಯದಿದ್ದಾರೆ. ಮತ್ತು ಇಲ್ಲಿ ನಮಗೆ ಆ ಶಾಲೆಯಲ್ಲಿ ನನಗೇನು ಸಹ ಬರ್ತಾ ಇರಲಿಲ್ಲ, ಸ್ವಲ್ಪ ಬರ್ತಿದ್ದು. ಇಲ್ಲಿ ಬಂದು ನಾನು ಎಲ್ಲನೂ ಕಲ್ತ್ಕೊಂಡಿದ್ದೇನೆ. ಲೆಕ್ಕಗಳು ಕೂಡ ನನಗೆ ಬರ್ತಾ ಇರಲಿಲ್ಲ. ಇಲ್ಲಿ ಬಂದು ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಮತ್ತು ಕಾರ್ಪೊರೇಟ್ ಮತ್ತು ಹಳೆ ಸಂಘದವರು ಇಲ್ಲಿ ಒಂದು ಹೊಸ ಶಾಲೆ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಕಟ್ಟಿಸಿಕೊಟ್ಟಿದ್ದಾರೆ, ಬಸ್ ಕೊಡಿಸಿದ್ದಾರೆ. ಮತ್ತು ನಮಗೆ ಟಾಯ್ಲೆಟ್ಗೆಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮುಂಚೆ, ಇವಾಗ ಎಲ್ಲ ಕಟ್ಟಿಕೊಡ್ತಿದ್ದಾರೆ. ಒಟ್ಟಿನಲ್ಲಿ ಒಂದು ಕಾಲದಲ್ಲಿ ಮುಚ್ಚುವ ಭೀತಿಯನ್ನ ಎದುರಿಸುತ್ತಿದ್ದಂತಹ ಸರ್ಕಾರಿ ಶಾಲೆಯು ಇದೀಗ ಖಾಸಗಿ ಶಾಲೆಯನ್ನ ನಾಚಿಸುವಂತೆ ಮಾಡಿದೆ. ಮನಸ್ಸಿದ್ದರೆ ಮಾರ್ಗ ಅನ್ನೋ ಹಾಗೆ ಹಳೆ ವಿದ್ಯಾರ್ಥಿಗಳ ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಕುಟುಂಬ ಮತ್ತು ಸಂಘ ಸಂಸ್ಥೆಗಳ ನೆರವಿನಿಂದ ಹೊಸ ಲುಕ್ ಬಂದಿದೆ. ಇದೀಗ ಈ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಶಾಲೆಯನ್ನ ಅಭಿವೃದ್ಧಿಪಡಿಸಿ ಖಾಸಗಿ ಶಾಲೆಗಳು ನಾಚುವಂತೆ ಮಾಡಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.